ಗಡಿ ಪ್ರದೇಶವಾದ ಮಂಜೇಶ್ವರಕ್ಕೆ ಸಮೀಪದ ಉದ್ಯಾವರದಲ್ಲಿ ಉದ್ಯಾವರ ಶ್ರೀ ಅರಸು ಮಂಜೇಶ್ವರ ದೈವ ಪಾತ್ರಿಗಳು, ಕ್ಷೇತ್ರದ ಪದಾಧಿಕಾರಿಗಳು ಹಾಗೂ ಗುರಿಕಾರರು ಉದ್ಯಾವರ ಸಾವಿರ ಜಮಾತಿಗೆ ಭೇಟಿ ನೀಡಿ ಉತ್ಸವಕ್ಕೆ ಆಹ್ವಾನವನ್ನ ನೀಡಿದರು. ಕಳೆದ ಕೆಲ ದಿನಗಳ ಹಿಂದೆ ಇದೇ ಕ್ಷೇತ್ರದಲ್ಲಿ ಅರಸು ದೈವಗಳು ಮುಸಲ್ಮಾನನೊಬ್ಬನಿಂದ ವೀಳ್ಯದೆಲೆ ಅಡಿಕೆ ಮಾರಾಟ ಮಾಡಿಸಿ ಮುಸಲ್ಮಾನರು ಕ್ಷೇತ್ರದ ಉತ್ಸವಕ್ಕೆ ವ್ಯಾಪಾರ ನಡೆಸಲು ಅಡ್ಡಿಯಿಲ್ಲ ಎಂಬ ಸಂದೇಶವನ್ನ ನೀಡಿದ್ರು. ಹಿಂದೂ ಮುಸ್ಲಿಂ ಭಾವೈಕ್ಯದ ಸಂಕೇತದೊಂದಿಗೆ ಕಳೆದ 800 ವರ್ಷಗಳಿಂದ ವಾಡಿಕೆಯಲ್ಲಿರುವ ಉದ್ಯಾವರ ಶ್ರೀ ಅರಸು ದೈವಗಳು ವರ್ಷಂಪ್ರತಿಯ ಪದ್ಧತಿಯಂತೆ ಶುಕ್ರವಾರ ಮಧ್ಯಾಹ್ನ ಅರಸು ದೈವ ಪಾತ್ರಿಗಳು ಮತ್ತು ದೇವಸ್ಥಾನದ ಪ್ರತಿನಿಧಿಗಳು ಹಾಗೂ ಸಹಸ್ರಾರು ಹಿಂದೂ ಬಾಂಧವರು ಜೊತೆಯಾಗಿ ಉದ್ಯಾವರ ಸಾವಿರ ಜಮಾತ್ಗೆ ಭೇಟಿ ನೀಡಿದ್ರು. ಈ ಸಂದರ್ಭದಲ್ಲಿ ಮಂಜೇಶ್ವರ ಶಾಸಕ ಎಕೆಎಂ ಅಶ್ರಫ್, ಮಸೀದಿಯ ಅಧ್ಯಕ್ಷ ಸೈಫುಲ್ಲಾ ತಂಗಲ್, ಕಾರ್ಯದರ್ಶಿ ಇಬ್ರಾಹಿಂ ಸೇರಿದಂತೆ ಹಲವರು ಕ್ಷೇತ್ರದಿಂದ ಆಗಮಿಸಿದವರು ಬರಮಾಡಿಕೊಂಡರು. ಈ ಸಂದರ್ಭ ಕೇರಳ ರಾಜ್ಯ ಜಮೀಯತುಲ್ ಉಲಾಮಾ ಅಧ್ಯಕ್ಷ ಹಾಗೂ ಉದ್ಯಾವರ ಸಾವಿರ ಜಮಾಅತ್ ಕಾಜಿಯೂ ಆದ ಸೈಯದ್ ಮೊಹಮ್ಮದ್ ಜಿಫ್ರಿ ಮುತ್ತುಕೋಯ ತಂಗಲ್ ರವರು ಮಾತನಾಡಿ, ದೇಶಾದ್ಯಂತ ಕೋಮು ವಿಷಬೀಜ ಬಿತ್ತುವ ಈ ಸೌಹಾರ್ದತೆಯನ್ನ ಕೆಡಿಸುವವರಿಗೆ ಇದೊಂದು ಮಾದರಿಯಾಗಿದೆ. ಉದ್ಯಾವರ ಸಾವಿರ ಜಮಾಅತ್ ಇಂದು ಕ್ಷೇತ್ರದವರಿಗೆ ಅದ್ದೂರಿಯ ಸ್ವಾಗತವನ್ನ ನೀಡಿದೆ. ಎಲ್ಲ ಕಡೆಯಲ್ಲೂ ಇದು ಮುಂದುವರಿಯಬೇಕಾಗಿದೆ ಎಂದು ಹೇಳಿದರು. അമ്പലത്തിനോട് ബന്ധപ്പെട്ട് അതിൻ്റെ സാരഥികൾ ഉദ്യാവരം 1000 ജമാഅത്തിൻ്റെ പള്ളിയോട് ബന്ധപ്പെട്ട സാരഥികൾ അവരെ അമ്പലത്തിൽ പ്രത്യേക ചടങ്ങുകളൊക്കെ നടക്കുമ്പോൾ ഇവിടെ വർഷത്തിലൊരിക്കൽ പള്ളിയിൽ വന്ന് ഈ സന്തോഷം രേഖപ്പെടുത്തുകയും അനുവാദം ചോദിക്കുകയും ചെയ്യുന്ന ഈ സമ്പ്രദായം ഈ പ്രദേശത്തൊക്കെ മതസൗഹാർദ്ദം നിലനിർത്തുന്നതിൽ വളരെയധികം സഹായകമായിട്ടുണ്ട്. ഇത് മറ്റുള്ള രാജ്യങ്ങളിലേക്കും വ്യാപിച്ചുകൊണ്ടിട്ടുണ്ട്. മതസൗഹാർദ്ദവും സ്നേഹവും ഒക്കെ നിലനിർത്താൻ വേണ്ടി നമ്മൾ ഓരോരുത്തരും തയ്യാറാവണം എന്ന് പ്രത്യേകമായി ഉണർത്തുന്നതോടൊപ്പം ഇവിടെ വന്ന് അനുവാദം ചോദിക്കാൻ വന്ന് പോയ ഈ അമ്പലത്തിൻ്റെ ഉത്തരവാദിത്തപ്പെട്ട ആളുകൾക്ക് ആ പ്രവർത്തനം വളരെയധികം സന്തോഷകരമാണ് എന്ന് ഓർമ്മപ്പെടുത്തുകയും ചെയ്യുന്നു. ಉದ್ಯಾವರ ಅರಸು ಮಂಜೇಶ್ವರ ಕ್ಷೇತ್ರದ ವಾರ್ಷಿಕ ಜಾತ್ರೋತ್ಸವದ ಅಂಗವಾಗಿ ಪ್ರಾಚೀನ ಕಾಲದಿಂದಲೇ ಆಚರಿಸಿಕೊಂಡು ಬರುತ್ತಿರುವ ಅರಸು ದೈವಗಳ ಜಮಾತ್ ಭೇಟಿಯು ಇಂದಿಗೆ ಹಿಂದೂ ಮುಸ್ಲಿಂ ಭಾವೈಕ್ಯದ ಪ್ರತೀಕವಾಗಿದೆ. ಮೇಷ ಸಂಕ್ರಮಣ ಕಳೆದು ಬರುವ ಮೊದಲ ಶುಕ್ರವಾರ ಈ ಅನುಷ್ಠಾನ ವಾಡಿಕೆಯಾಗಿದೆ. ಈ ಬಾರಿ 2ನೇ ಶುಕ್ರವಾರ ಮಧ್ಯಾಹ್ನ ಉದ್ಯಾವರ ಕ್ಷೇತ್ರದ ಭಂಡಾರಮನೆಯಿಂದ ಹೊರಟ ದೈವಗಳು 1:30 ಹೊತ್ತಿಗೆ ಜಮಾತಿಗೆ ತಲುಪಿದ್ದವು. ಈ ವೇಳೆ ಜುಮಾ ನಮಾಜ್ ಮುಗಿಸಿ ಸಜ್ಜಾಗಿ ನಿಂತಿದ್ದ ಮಸೀದಿಯ ಆಡಳಿತ ಸಮಿತಿಯ ಪ್ರತಿನಿಧಿಗಳು ಹಾಗೂ ಸಹಸ್ರಾರು ಮುಸ್ಲಿಂ ಬಾಂಧವರು ಪರಂಪರಾಗತ ರೀತಿಯಲ್ಲಿ ಉದ್ಯಾವರ ಅರಸು ದೈವ ಪಾತ್ರಿಗಳಿಗೆ ಅದ್ದೂರಿಯ ಸ್ವಾಗತವನ್ನ ನೀಡಿದರು. ದೈವ ಪಾತ್ರಿಗಳು ಜಮಾತಿನೊಳಗಡೆ ಪ್ರವೇಶಿಸಿ ಮಸೀದಿ ಮುಂಭಾಗದಲ್ಲಿ ಜಮಾಅತಿನ ಸರ್ವ ಮುಸ್ಲಿಂ ಬಾಂಧವರು ಕೂಡ ಮಾಡ ಅರಸು ದೈವಗಳ ಜಾತ್ರೋತ್ಸವಕ್ಕೆ ಆಹ್ವಾನವಿದ್ರು. ಮೇ 9ರಿಂದ 14ರ ತನಕ ಮಾಡ ಕ್ಷೇತ್ರದ ಉತ್ಸವಕ್ಕೆ ಸಾವಿರ ಜಮಾತ್ ವ್ಯಾಪ್ತಿಯಲ್ಲಿರುವ ಮುಸ್ಲಿಂ ಬಾಂಧವರು ಕೂಡ ಪಾಲ್ಗೊಳ್ಳುವ ಮೂಲಕ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಕೊಂಡಿಯಾಗಿ ಮುಂದುವರೆದಿದೆ. ಜಮಾತ್ ಭೇಟಿಗೆ ಉದ್ಯಾವರ ಅರಸು ದೈವಗಳ ಕ್ಷೇತ್ರದ ಮುಖ್ಯಸ್ಥರಾದ ದುಗ್ಗ ಭಂಡಾರಿ, ತಿಮ್ಮ ಭಂಡಾರಿ, ಮುಂಡಾ ಶೆಟ್ಟಿ, ನಾರಾಯಣ್ ಗುರಿಕಾರ್, ಪದ್ಮ ಗುರಿಕಾರ್, ರಘು ಶೆಟ್ಟಿ, ಕಿರಣ್ ಮಾಡ, ರವಿ, ದಯಕರ್ ಮಾಡ ಹಾಗೂ 2 ವರ್ಣ ಹಾಗೂ 4 ಗ್ರಾಮದವರು ಸೇರಿದಂತೆ ಹಲವರು ಜಮಾತ್ ಭೇಟಿಯಲ್ಲಿ ಉಪಸ್ಥಿತರಿದ್ದರು. ಕೋಮು ದಳ್ಳೂರಿ ನಡೆಯುವಂಥ ಒಂದು ಸಂದರ್ಭದಲ್ಲಿ ಕೋಮು ಗಲಭೆಗಳಿಗೆ ದೇಶದ ಸ್ವಾತಂತ್ರ್ಯಕ್ಕೆ ನಂತರ ಎಲ್ಲ ರೀತಿಯಲ್ಲೂ ಶ್ರಮ ನಡೆಯುವ ಸಂದರ್ಭದಲ್ಲಿ ಪಾರಂಪರ್ಯವಾಗಿ ಹಲವಾರು ವರ್ಷಗಳಿಂದ ಇತಿಹಾಸವಿರುವ ಉದ್ಯಾವರ ಸಾವಿರ ಮುಸ್ಲಿಂ ಜಮಾಅತಿನ ವಠಾರಕ್ಕೆ ಇಂದು ಪವಿತ್ರ ರಂಜಾನ್ ಶುಕ್ರವಾರ ಜಮಾಅತ್ ಪದಾಧಿಕಾರಿಗಳನ್ನು ಜಮಾಅತಿನವರನ್ನು ಭೇಟಿಯಾಗಲಿಕ್ಕೋಸ್ಕರ ಇಲ್ಲಿನ ಪ್ರಸಿದ್ಧವಾದ ಶ್ರೀ ಅರಸು ಮಂಜೇಶ್ವರ ದೇವಸ್ಥಾನದ ಅರ್ಚಕರು, ಅದೇ ಪದಾಧಿಕಾರಿಗಳು, ಭಕ್ತರು ಈ ಜಮಾತಿಗೆ ಇವತ್ತು ಬಂದಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ. ನಿಜಕ್ಕೂ ದೇಶದಾದ್ಯಂತ ಯಾವ ರೀತಿಯಲ್ಲಿ ಹಿಂದೂ ಮುಸಲ್ಮಾನ ಸಂಬಂಧವನ್ನು ಕಡಿದು ರಾಜಕೀಯ ಲಾಭವನ್ನು ಪಡೆಯಬಹುದು ಎಂಬ ಒಂದು ಉದ್ದೇಶದಿಂದ ಕೋಮು ಗಲಭೆಗಳಿಗೆ ಸೃಷ್ಟಿಸುವ ಸಂದರ್ಭದಲ್ಲಿ ಈ ಮತೀಯ ಸಾಮರಸ್ಯ, ಈ ಮತ ಸೌಹಾರ್ದ ನಿಜಕ್ಕೂ ದೇಶಕ್ಕೆ ಮಾದರಿಯಾದ ಒಂದು ಸಂದೇಶವಾಗಿದೆ.
ಅದು ನನ್ನ ಕ್ಷೇತ್ರದಲ್ಲಿ ಎಂಬುದು ಬಹಳ ಅಭಿಮಾನ ಪಡುವಂಥ ಒಂದು ಸಂಗತಿ. ರೆಹಮಾನ್ ಉದ್ಯಾವರ, ವಿ4 ನ್ಯೂಸ್, ಮಂಜೇಶ್ವರ.